ಕೊರಗಜ್ಜನ ಕ್ಷೇತ್ರ ಅಪವಿತ್ರಗೊಳಿಸಿದ ಆರೋಪಿ ದೇವದಾಸ್ ದೇಸಾಯಿ ಬಂಧನ ವಿಚಾರವಾಗಿ ಹೊಸ ವಿಚಾರಗಳು ಹೊರಕ್ಕೆ ಬರ್ತಾ ಇವೆ. ಈ ಮಧ್ಯೆ ಆರೋಪಿ ಜೈಲಿನಿಂದ ಹೊರಗೆ ಬಂದರೆ ಕೈಕಾಲು ಕಡಿಯುತ್ತೇನೆ ಎಂಬ ಎಚ್ಚರಿಕೆ ಸಂದೇಶವನ್ನ ನೀಡಿರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಮಂಗಳೂರು ನಗರದ 18 ಧಾರ್ಮಿಕ ಕೇಂದ್ರಗಳನ್ನು ಅಪವಿತ್ರಗೊಳಿಸಿದ ಕ್ರಿಶ್ಚಿಯನ್ ಧರ್ಮದ ಅನುಯಾಯಿಯಾಗಿದ್ದ ಆರೋಪಿ ದೇವದಾಸ್ ದೇಸಾಯಿ ನಿನ್ನೆ ಮಂಗಳೂರು ಪೊಲೀಸರು ಬಂಧಿಸಿದ್ದಾರೆ. ದೇವದಾಸ್ ವಿರುದ್ಧ ರೋಷನ್ ಡಿಸೋಜಾ ಎಂಬುವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜೈಲಿನಲ್ಲಿ ದೇವದಾಸ್ ದೇಸಾಯಿಗೆ ತಕ್ಕ ಶಿಕ್ಷೆ ಆಗಬೇಕು. ಒಂದು ವೇಳೆ ಜೈಲಿನಿಂದ ಹೊರ ಬಂದರೆ ಕೈಕಾಲು ಕಡಿಯುತ್ತೇನೆ. ಈ ನೀಚನಿಂದ ನಿಜವಾದ ಕ್ರೈಸ್ತರಿಗೆ ಬೇಸರವಾಗಿದೆ. ಇದೆಲ್ಲ ನ್ಯೂ ಲೈಫ್ ಪಂಥದವರ ಅವಾಂತರ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಲಸ ನೀಚ ಪ್ರಯಾದು ದಕ್ಷಿಣ ಕನ್ನಡದಲ್ಲಿ ಕೊರಗಜ್ಜನಿಗೆ ಯಾರು ವಿರುದ್ಧ ಬಗಿತಾರ ಅವು ಎಷ್ಟು 10-15 ಸರಿ ಎಲ್ಲ ದೇವಳಿಗೆ ಮಾಡಿ ಅಜ್ಜನಿಗೆ ಇದು ಮೋಸ ಮಾಡಿದ. ಅಜ್ಜ ಮಾಡಿದ ಕಠಿಣ ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅವನಿಗೆ ಕಠಿಣ ಶಿಕ್ಷೆ ಆಗಲೇಬೇಕು. ಯಾಕೆಂದರೆ ಅವು ಮಾಡಿದಂಥ ಕೆಟ್ಟ ಕೆಲಸದಲ್ಲಿ ಇಡೀ ಸಮಾಜವೇ ಇದು ಎಲ್ಲಿ ಒಳ್ಳೆ ನಾಶ ಆಗುವಂಥ ಇದು. ಅದಕ್ಕಾಗಿ ಅವನಿಗೆ ಕಠಿಣ ಶಿಕ್ಷೆ ಜೈಲಲ್ಲಿ ಸಿಗಬೇಕು. ಇಲ್ಲದಿದ್ದರೆ ಅವ ಹೊರಗೆ ಬಂದೆ ನಾನೇ ಅವನ ಕೈಗಳು ಕಡಿತೇನೆ. ಈ ನ್ಯೂ ಲೈಫ್ನವರು ಮಾಡಿದಂಥ ಕೆಲಸ ಹಲ್ಕ ಕೆಲಸ. ಇಂಥವರಿಗೆ ಕಠಿಣ ಶಿಕ್ಷೆ ಬರಲೇಬೇಕು. ನಮ್ಮಂಥವರಿಗೆ ಪಾಪದವರಿಗೆ ಬಡವರಿಗೆ ಜೀವನವರಿಗೆ ಬಿಡಿ. ಯಾಕೆಂದರೆ ಇಂಥ ನೀಚ ಪ್ರಯೋಗ ಮಾಡಿದವರನ್ನು ಅವನ ಕೈಕಾಲು ಒಂದು ವೇಳೆ ಹೊರಗೆ ಬಂದರೆ ನಾನೇ ಅವನ ಕೈಕಾಲು ಕಡಿತೇನೆ. ಇದು ನನ್ನ ನೇರ ಮಾತು. ನಾನು ಯಾರಿಗೆ ಎದುರುವುದಿಲ್ಲ, ಯಾರು ಬೇಡುವುದಿಲ್ಲ. ಯಾಕೆಂದರೆ ನಾನು ಒಳ್ಳೆಯ ಕೆಲಸ ಮಾಡೋದು. ನಾನು ರೋಷನ್ ಡಿಸೋಜಾ, ನಾನು ಕ್ರಿಶ್ಚಿಯನ್ ಧರ್ಮ ಹುಟ್ಟಿದ್ರು. ನಾನು ಎಲ್ಲ ದೇವರಿಗೆ ಪ್ರೀತಿ ಮಾಡ್ತೇನೆ. ದೇವರಿಗೆ ಬರಲಿ, ಪಳ್ಳಿ ಬರಲಿ, ಚರ್ಚೆ ಬರಲಿ, ಎಲ್ಲ ದೇವರಿಗೆ ಪ್ರೀತಿ ಮಾಡುವವನು. ಮನುಷ್ಯ ಅಂತ ಹುಟ್ಟಿದ ಮೇಲೆ ಈ ಮಣ್ಣಿನಲ್ಲಿ ಎಲ್ಲ ದೇವರಿಗೆ ನಮ್ಮ ಧರ್ಮಕ್ಕೆ ನಾವು ಮಾನ್ಯತೆ ಕೊಡಲೇಬೇಕು. ಅಂಥವನಿಗೆ ಇಂಥ ಶಿಕ್ಷೆ ಅವನಿಗೆ ಗಲ್ಲಿಗೆ ಏರಿಸಿದ್ರು ಕೂಡ ತಪ್ಪಂತ ಯಾರು ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಅಂಥ ನಿರೋಧ ಎಲ್ಲ ಹಾಕಿ ಅಲ್ಲಿ ನಿರೋಧ ಹಾಕಿ ಬೇಡದೆಲ್ಲ ಕೆಲಸ ಮಾಡಿ ಇಂಥವರಿಗೆ ಶ್ರಮೆ ಉಂಟ. ಹಾಗಾದರೆ ನಮ್ಮ ಈ ಪ್ರಪಂಚ ಏನಾಗ್ಬೋದು? ಇವತ್ತು ಅವನು ಮಾಡಿದ್ದೇನೆ, ನಾಳೆ ಇನ್ನೊಬ್ಬ ಮಾಡಿದ್ದೇನೆ. ಅವನಿಗೆ ಕೊಟ್ಟ ಶಿಕ್ಷೆ ಇನ್ನೊಬ್ಬನಿಗೆ ಪಾಠ ಆಗ್ತದೆ. ಅದೇ ನನ್ನ ರಿಕ್ವೆಸ್ಟ್. ದಯಮಾಡಿ ಇದನ್ನು ನೀವು ಕರೆಕ್ಟಾಗಿ ಒಂದು ಗಮನಕ್ಕೆ ತಗೊಂಡು ಅಂಥ ಮನುಷ್ಯನಿಗೆ ಯಾವ ಶಿಕ್ಷೆ ಕೊಡಬೇಕು ಅಂತ ನೀವೇ ಆಲೋಚನೆ ಮಾಡಿ. ಒಂದು ಹೊರಗೆ ಬಂದರೆ ಸತ್ಯವಾಗಿ ಹೇಳ್ತೇನೆ, ನಾನು ಯಾರಿಗೂ ಎದುರುವುದಿಲ್ಲ, ನಾನು ಬೇರೆ ಕೆಲಸ ಮಾಡೋದಿಲ್ಲ. ಅವನಿಗೆ ಮಾತ್ರ ನಾನು ಬಂದು ನಾನೇ ಅವನ ಕೈಕಾಲು ಕಡಿತೇನೆ.